ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶಕುಂತಲಾ ರಮೇಶ್ ಅವರು ನಮಗೆ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವುದು ಅಂತ ಇನ್ನೂ ನನಗೆ ರಿವೀಲ್ ಮಾಡಲಿಲ್ಲ. ಯಾವ ಅಡುಗೆ ಹೇಳ್ಕೊಡ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ. ಎಸ್ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಮೇಡಮ್. ಸೊ ಡಿಫ್ರೆಂಟ್ ರೆಸಿಪೀಸ್ ಮಾಡ್ತೀರಿ ಯಾವಾಗಲೂ. ಇವತ್ತು ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ನಾನೀಗ ಈ ಧನುರ್ಮಾಸದಲ್ಲಿ ಚಳಿ ಜಾಸ್ತಿ ಅಲ್ಲ, ಖಾರ ಖಾರ ಇದ್ರೆ ತಿನ್ಲಿಕ್ಕೆ ಒಳ್ಳೇದಲ್ಲ, ಖಾರ ಪೊಂಗಲ್ ಮಾಡಿ ತೋರಿಸೋಣ ವೀಕ್ಷಕರಿಗೆ ಅಂತ ಬಂದಿದ್ದೇನೆ. ಓ ನೈಸ್, ಖಾರ ಪೊಂಗಲ್. ಖಾರ ಪೊಂಗಲ್. ಓಕೆ. ಸೊ ಮೊನ್ನೆ ಅಷ್ಟೇ ಆಯ್ತು, ಏನು ಸಂಕ್ರಾಂತಿ ಆಯ್ತು. ಹೆಚ್ಚಾಗಿ ಇದಕ್ಕೆ ಮಾಡ್ಕೊಳ್ತಾರೆ ಸಂಕ್ರಾಂತಿಗೆ ಪೊಂಗಲ್. ಸೊ ಸಿಹಿ ಪೊಂಗಲ್, ಖಾರ ಪೊಂಗಲ್. ಸೊ ನೀವಿವತ್ತು ಖಾರ ಪೊಂಗಲ್ ಕೊಡ್ತಾ ಇದ್ದೀರಿ. ಸರಿ, ಶುರು ಮಾಡೋಣ. ಎಸ್, ಮೊದಲು ನಾನು ಸ್ವಲ್ಪ ಹೆಸರು ಬೇಳೆ ಬೇಯಿಸ್ಕೊಳ್ಬೇಕು. ಒಂದು ಪಾತ್ರೆ ಬೇಕು. ಓಕೆ. ಬಾಣ್ಲಿ ಅಲ್ಲ, ಹೇಗೆ ಕುಕ್ಕರ್ ಅಲ್ಲ? ಬಾಣ್ಲೆಯಲ್ಲಿ ಬೇಯಿಸೋಣ. ಬಾಣ್ಲೆಯಲ್ಲಿ 1 ಕಪ್ ವಾಟರ್ ಹಾಕೋಣ. ಹಾಕೊಳ್ಳ? ನೋಡಿ ಹಾಕಿ. ಸಾಕು ಮೇಡಮ್, ಸಾಕಾಗುತ್ತೆ. ಈಗ ಇದು ಬೇಯಬೇಕಷ್ಟೇ. ಇದಕ್ಕೆ ಉಪ್ಪು ಏನಾದ್ರೂ ಹಾಕೊಳ್ಳೋಂಗಿದ್ಯಾ? ಇಲ್ಲ, ಹಾಗೇನೆ ಹಾಗೆ ಅಷ್ಟೇ. ಮತ್ತೆ ಹಾಕೋಣ. ಸರಿ. ನಂಗೆ ಈಗ ಮಿಕ್ಸಿ ಜಾರ್ ಬೇಕು, ಸ್ವಲ್ಪ ರುಬ್ಕೊಳ್ಳಿಕ್ಕಿದೆ ಅದಕ್ಕೆ ಖಾರ. ಖಾರಕ್ಕೆ ಫಸ್ಟ್ಗೆ ನಾನು ಒಂದು ಈರುಳ್ಳಿ ಹಾಕ್ತೇನೆ, ಒಂದು ಮೀಡಿಯಂ ಸೈಜ್ ಈರುಳ್ಳಿ. ಆಮೇಲೆ ಒಂದು 1/4 ಕಪ್ ರೈಸಿಗೆ ಒಂದು 7-8 ಹೆಸರು ಬೆಳ್ಳುಳ್ಳಿ. ಜಾಸ್ತಿ ಹಾಕಿದ್ರು ಏನಾಗೋದಿಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಶುಂಠಿ ತುಂಡು ಹಾಕ್ತೇನೆ, ಒಂದು ಶುಂಠಿ ಸ್ವಲ್ಪ ಬೇಕಾದ್ರೆ ಪೀಸ್ ಮಾಡಿ ಹಾಕೋಣ. ಇಷ್ಟೇ ಮೇಡಮ್, ಸ್ವಲ್ಪ ನೀರು ಹಾಕ್ತೇನೆ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾಯ್ತು. ಸರಿ ಮೇಡಮ್, ಸಾಕು ಮೇಡಮ್. ಸರಿ, ನೆಕ್ಸ್ಟ್ ಈ ಕಡೆ ಒಗ್ಗರಣೆಗೆ ಇಡಬೇಕು. ಕುಕ್ಕರ್ನಲ್ಲಿ ಒಗ್ಗರಣೆಗೆ ಇಡೋಣ. ಆ ಕಡೆ ಬೇಳೆ ಬೆಂತ ನೋಡಬೇಕು. ಇಟ್ಕೊಳ್ಳಿ. ಸೊ ಇನ್ನೂ ಸ್ವಲ್ಪ ಬೇಯಬೇಕು ಅನ್ಸುತ್ತೆ. ಸರಿ, ಆಯಿಲ್ ಹಾಕ್ಬೇಕಾ? ಹಾಕಬೇಕು. ಹಾಕ್ಲಾ? ಡ್ರೈ ಇದೆಯಾ ನೋಡ್ತೇನೆ. ಡ್ರೈ ಇದೆ. ಆಯಿಲ್ ಹಾಕಬೇಕು ಸ್ವಲ್ಪ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು ಮೇಡಮ್, ಸಾಕು ಸಾಕು ಸಾಕು. ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಒಂದು 4 ಕರಿಬೇವಿನ ಹೆಸರು, ಒಂದು 10-15 ಮೆಣಸಿನ ಪೆಪ್ಪರು. ಓಕೆ. ಜೀರಿಗೆ ಹಾಕ್ತೇನೆ ಸ್ವಲ್ಪ. ಜೀರಿಗೆ ಎಲ್ಲ ಒಗ್ಗರಣೆಗೆ? ಎಲ್ಲ ಒಗ್ಗರಣೆ. ಸ್ವಲ್ಪ ಅರಿಶಿನ ಪೌಡ್ರು ಸ್ವಲ್ಪ. ಸೊ ಒಗ್ಗರಣೆ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಸೊ ಎಲ್ಲ ಒಗ್ಗರಣೆಗೆ ಹಾಕೊಳ್ಳೋದು? ಎಲ್ಲ ಒಗ್ಗರಣೆಗೆ ಹಾಕೋದು. ಗೋಡಂಬಿ ಕೂಡ ಹಾಕಬೇಕು.
ಓಕೆ. ಸ್ವಲ್ಪ ಆಮೇಲೆ ರೋಸ್ಟ್ ಮಾಡಿ ಹಾಕೋಣ. ಕೆಲವರು ಹಸಿ ಮೆಣಸು ಹಾಗೆ ಹೆಚ್ಕೊಂಡು ಹಾಕೊಳ್ತಾರಲ್ಲ, ಅದು ಆಗುತ್ತೆ, ಅದು ಆ ತರನು ಆಗುತ್ತೆ. ಅದು ಇದಾದ್ರೆ ಬಾಯಿಗೆ ಏನು ಸಿಗುದಿಲ್ಲ, ಎಲ್ಲ ಅದರಲ್ಲೇ ಮಿಕ್ಸ್ ಎಲ್ಲ ಪೇಸ್ಟ್ ಆಗಿರುತ್ತಲ್ಲ. ಈಗ ನಾನು ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕ್ತೇನೆ. ಹಾಕೋಣ. ಮತ್ತೆ ಆಮೇಲೆ ಕೂಡ ನೋಡಿ ಹಾಕೊಳ್ಬಹುದು, ನೋಡಿ ಹಾಕೊಳ್ಬಹುದು. ಸೊ ಇದು ಕೂಡ ಈ ಕಡೆ ಬೆಂದಿದ್ದೆ ಅನ್ಸುತ್ತೆ, ಯಾಕೆಂದ್ರೆ ಇದು ಹೆಚ್ಚು ಹೊತ್ತು ಏನು ಬೇಕಾಗಿಲ್ಲ ಅಲ್ವಾ? ಇಲ್ಲ, ಜಾಸ್ತಿ ಹೊತ್ತು ಬೇಡ ಹೆಸರು ಬೇಳೆಗೆ. ಸೊ ಈ ತರ ಕಟ್ ಆದ್ರೆ ಅದು ಆಗಿದೆ ಅಂತ ಅರ್ಥ. ಆಗಿದೆಯಾ? ಹಾ, ಉಗುರಿನ ತುದಿಗೆ ಅದು ಕಟ್ ಆಗ್ತಾ ಇದೆ ಅಂದ್ರೆ ಇದು ರೆಡಿ ಆಗಿದೆ ಅಂತ, ಬೆಂದಿದೆ ಅಂತ. ಸರಿ, ಆಫ್ ಮಾಡ್ಕೊಳ್ಳ ಹೇಗೆ? ಆಫ್ ಮಾಡ್ಕೊಳ್ಳಿ ಮೇಡಮ್. ಈಗ ನಾವು ಬೇಳೆ ಹಾಕೋಣ. ಇದಕ್ಕೆ ಇದು ನೀರು ಸಮೇತವಾಗಿ ಹಾಕ್ಲಾ? ಹಾಕೋಣ. ಇಲ್ಲಿ ಏನಾಗೋದಿಲ್ಲ, ಆಮೇಲೆ ಸ್ವಲ್ಪ ನೀರು ಕಡಿಮೆ ಇಟ್ಟರೆ ಸರಿ. ಈಗ ಈ ರೈಸನ್ನು ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ತೊಳೆದು ಬಿಟ್ಟು ರೈಸನ್ನು ಹಾಕ್ತೇನೆ. ಸೊ ಇದು ಅಕ್ಕಿ ಮತ್ತೆ ಹೆಸರು ಬೇಳೆದು ಪ್ರಮಾಣ ಎಷ್ಟಿರಬೇಕು? ಅಕ್ಕಿ 3/4 ಕಪ್ಪಿಗೆ 1/4 ಕಪ್ಪು ಲೋಟ ಹೆಸರು ಬೇಳೆ ಸಾಕಾಗುತ್ತೆ. 1 ಲೋಟ ಅಕ್ಕಿ ಹಾಕಿದ್ರೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಹೆಸರು ಬೇಳೆ. ಸಮ ಪ್ರಮಾಣದಲ್ಲಿ ಏನು ಬೇಡ ಬೇಡ. ಈಗ 2 ಕಪ್ ನೀರು ಹಾಕೋಣ. ಸೊ ಮೆಜರ್ಮೆಂಟ್ ಪ್ರಕಾರವಾಗಿ ಅದರ ಡಬಲ್. ಹೌದು ಹೌದು, ಆಲ್ರೆಡಿ ಒಂದು ಅರ್ಧ ಕಪ್ ಇದೆ. ಈಗ ನಾನು 2 ಕಪ್ ಹಾಕ್ತೇನೆ, ಸಾಕಾಗುತ್ತೆ. ಸ್ವಲ್ಪ ಸ್ಮೂತ್ ಇದ್ರೂ ಏನಾಗೋದಿಲ್ಲ, ಪೊಂಗಲ್ ಸಾಧಾರಣವಾಗಿ ಸ್ಮೂತ್ ಉದುರುದುರಾಗಿ ಬರೋದಿಲ್ಲ. ಹೌದು. ಲಿಡ್ ಇಟ್ಕೊಳ್ಳೋದಾ? ಎಷ್ಟು ವಿಸಿಲ್ ಬರ್ಬೇಕು? 2 ಸಾಕು ಮೇಡಮ್, 2 ಸಾಕು. ಲಾಸ್ಟಿಗೆ ಗೋಡಂಬಿ ಫ್ರೈ ಮಾಡಿ ಹಾಕೋಣ. ಓಕೆ. ಸೊ ಸರ್ವಿಂಗ್ ಟೈಮಲ್ಲಿ ಗೋಡಂಬಿ ಫ್ರೈ ಹಾಕಿ. ಇದು ಸ್ಟೀಮ್ ಬಿಡುವವರೆಗೇನು ನಾವು ಈ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸರಿ, ಇದನ್ನ ಈ ಕಡೆ ಇಟ್ಕೊಳ್ಳೋಣ. ಆಯ್ತು ಮೇಡಮ್. ನನಗೆ ಸ್ವಲ್ಪ ಆಯಿಲ್ ಸ್ಪೂನು ಕೊಡಿ ಮೇಡಮ್. ಇದು ಸಾಕಾ? ಸಾಕಾಗುತ್ತೆ. ಸ್ವಲ್ಪ ಆಯಿಲ್ ಸಾಕು ಮೇಡಮ್. ಹಾಕ್ಲಾ? ಸ್ವಲ್ಪ ಸಾಕು ಮೇಡಮ್, ಸಾಕು. ಸ್ಪೂನ್ ಬೇಕು. ಸರಿ, ನಾನೀಗ ಗೋಡಂಬಿ ಹಾಕ್ತೇನೆ. ಗೋಡಂಬಿ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಸ್ಟೀಮ್ ಹೋದ್ಮೇಲೆ ಬೇಕಿದ್ರೆ ಫಸ್ಟೇ ನಾವು ಒಗ್ಗರಣೆ ಹಾಕೊಳ್ಳುವಾಗ ಕೂಡ ಹಾಕ್ಬೋದು. ಈಗ ರೋಸ್ಟ್ ಮಾಡಿ ಹಾಕಿದ್ರೆ ತಿನ್ನುವಾಗ ಸ್ವಲ್ಪ ಕಟಿ ಕಟಿ ಸಿಕ್ಕುತ್ತೆ. ಅದು ನೀರೊಟ್ಟಿಗೆ ಬೆಂದ್ರೆ ಸ್ವಲ್ಪ ಮೆತ್ತಗಿರುತ್ತೆ ಮೇಡಮ್, ಅಷ್ಟೇ ವ್ಯತ್ಯಾಸ. ಈಗ ರೋಸ್ಟ್ ಮಾಡ್ತೀವಲ್ಲ, ಚೆನ್ನಾಗಿರುತ್ತೆ. ಇದಾಯ್ತು, ತೆಗೆಯೋಣ ಮೇಡಮ್. ಸೊ ಸ್ಟೀಮ್ ಹೋಗಿದೆ ನೋಡೋಣ. ಹೋಗಿದೆ ಮೇಡಮ್. ಸೊ ಸ್ಟೀಮ್ ಕೂಡ ಬಿಟ್ಟಿದೆ ಮೇಡಮ್. ತಗೊಳ್ಳಿ. ಈಗ ನಾನು ಗೋಡಂಬಿ ಹಾಕ್ತೇನೆ ಮೇಡಮ್. ಸೊ ಇದೇನೋ ಒಗ್ಗರಣೆ ಆಯ್ತು ಮೇಡಮ್. ಇದು ನೀವೀಗ ಬೇಳೆಯನ್ನ ಬೇಯಿಸಿ ಹಾಗೆ ಹಾಕಿದ್ರಲ್ವಾ, ಹೆಸರು ಬೇಳೆ? ಹೌದು ಮೇಡಮ್. ಕೆಲವರು ಇದನ್ನ ಹುರಿದು ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಹುರಿದಾಗ ಸ್ಮೆಲ್ ಬರುತ್ತೆ ಹೆಸರು ಬೇಳೆದು. ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಚೆನ್ನಾಗಿರುತ್ತೆ ಮೇಡಮ್. ಚೆನ್ನಾಗಿರುತ್ತೆ. ಓಕೆ, ಇದು ರೆಡಿ? ಇದು ರೆಡಿ. ಸರ್ವ್ ಮಾಡ್ತೀನಿ. ಎಸ್. ಸೊ ಬಿಸಿ ಬಿಸಿ ಖಾರ ಪೊಂಗಲ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿಯಾದಂಥ ಖಾರ ಪೊಂಗಲ್ ರೆಡಿ ಆಗಿದೆ. ಚಟ್ನಿ ಜೊತೆಗೆ ಟೇಸ್ಟ್ ನೋಡ್ಬೋದು ಅಂತ ಹೇಳಿದ್ದಾರೆ. ತೀರಾ ಬಿಸಿ ಇದೆ, ನಾನು ಟೇಸ್ಟ್ ಆಮೇಲೆ ನೋಡ್ತೀನಿ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಖಾರ ಪೊಂಗಲ್ ತಯಾರಿಸೋ ವಿಧಾನ: ಮೊದಲು ಹೆಸರು ಬೇಳೆಯನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಿ. ಇನ್ನೊಂದೆಡೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸನ್ನು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ.
ನಂತರ ಕುಕ್ಕರ್ನಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಕರಿಬೇವು, ಕರಿಮೆಣಸು, ಜೀರಿಗೆ, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಹೆಸರು ಬೇಳೆ, ಬೆಳ್ತಿಗೆ ಅಕ್ಕಿ, ಅಕ್ಕಿಯ 3 ಪಟ್ಟು ನೀರು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಹುರಿದಿಟ್ಟ ಗೋಡಂಬಿ ಸೇರಿಸಿ ಸರ್ವ್ ಮಾಡಿಕೊಂಡರೆ ಬಿಸಿ ಬಿಸಿ ಖಾರ ಪೊಂಗಲ್ ಸವಿಯಲು ಬಲು ರುಚಿ. ಮಧ್ಯಾಹ್ನ ಆಯಿತು, ಹೊಟ್ಟೆ ಚುರು ಚುರು ಅಂತಿದೆ. ಆಹಾ, ಬಿಸಿ ಬಿಸಿ ಖಾರ ಪೊಂಗಲ್ ತೀರಾ ಬಿಸಿ ಇದೆ, ಸ್ಮೋಕಿಂಗ್ ಹಾಟ್. ಇದಕ್ಕೆ ಚಟ್ನಿಯ ಅವಶ್ಯಕತೆನೇ ಇಲ್ಲ. ಖಾರ ಆಲ್ರೆಡಿ ಇದೆ ಮೇಡಮ್ ಅದರಲ್ಲಿ. ಖಾರ ಆಲ್ರೆಡಿ ಇದೆ, ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ಬೇಕು ಅಂತಾನೆ ಇಲ್ಲ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ನೆಕ್ಸ್ಟ್ ಡಿಶ್ಗೆ ತಾವೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇರಿ, ನಾನು ಇದನ್ನೆಲ್ಲ ಖಾಲಿ ಮಾಡ್ಕೊಂಬರ್ತೀನಿ. ಓಕೆ ಮೇಡಮ್. ಸೂಪರ್ಬ್ ಆಗಿದೆ, ವೆರಿ ಟೇಸ್ಟಿ, ಖಾರ ಖಾರವಾಗಿದೆ. ಸೊ ಚಟ್ನಿ ಅವಶ್ಯಕತೆ ಇಲ್ಲ. ಸೊ ಯಾರಿಗೆಲ್ಲ ಇನ್ನಷ್ಟು ಖಾರ ಬೇಕು ಅಂತ ಇರ್ತಾರೋ ಅವ್ರು ಇದನ್ನ ಮಿಕ್ಸ್ ಮಾಡಿ ತಿನ್ಬೋದು. ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ರೆಸಿಪಿಗೆ ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇರಲಿ, ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಒಂದಂತೂ ಬಿಸಿ ಬಿಸಿ ಆದಂಥ ಖಾರ ಪೊಂಗಲ್ ಆಯಿತು. ಈಗ ಯಾವ ಅಡುಗೆ ಬನ್ನಿ ಕೇಳೋಣ. ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ ಮೇಡಮ್? ನಾನೀಗ ಮೂಲಂಗಿ ವಡೆ ಮಾಡಿ ತೋರಿಸೋಣ ಅಂತ ಬಂದಿದ್ದೇನೆ. ಮೂಲಂಗಿ ವಡೆ. ವಡೆ. ಸೊ ಇದು ಸಂಜೆ ಟೀ ಟೈಮ್ಗ ಅಥವಾ ಮಧ್ಯಾಹ್ನ ಊಟಕ್ಕ? ಸಂಜೆ ಟೀ ಟೈಮಿಗೆ ಒಳ್ಳೇದಾಗುತ್ತೆ. ಚೆನ್ನಾಗಿರುತ್ತೆ. ಮೂಲಂಗಿ ಯೂಶ್ವಲಿ ಇದು ಮೂಲವ್ಯಾಧಿ ಇದ್ದವ್ರಿಗಂತೂ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸೊ ತುಂಬಾ ಬೆನಿಫಿಷಿಯಲ್ ಆಗಿರುವಂತ ಒಂದು ರೂಟ್ ಆಕ್ಚುಲಿ ಅದು. ಸೊ ಶುರು ಮಾಡೋಣ. ಫಸ್ಟ್ ಹೇಗೆ? ಈಗ ಫಸ್ಟ್ ಒಂದು ಮಿಕ್ಸಿ ಜಾರ್ ಬೇಕು ಮೇಡಮ್ ನನಗೆ. ಕಡಲೆಬೇಳೆನ ಸ್ವಲ್ಪ ರುಬ್ಕೊಳ್ಬೇಕು. ಸೊ ಕಡಲೆಬೇಳೆ ಹಾಕೊಳ್ಳೋದಕ್ಕೆ ಇದೆಯಾ ಇದಕ್ಕೆ? ಹೌದು. ತಗೊಳ್ಳಿ. ನೀರು ಹಾಕ್ಬೇಕಾ? ಸ್ವಲ್ಪ, ಜಾಸ್ತಿ ಬೇಡ, ಹಾಕ್ಕೊಳ್ಳಿ ಸ್ವಲ್ಪ. ಓಕೆ. ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು. ತರಿತರಿಯಾಗಿ ರುಬ್ಕೊಳ್ಬೇಕು ಮೇಡಮ್. ಬೇರೆ ಏನು ಇಲ್ಲ, ಉಪ್ಪು ಏನು ಹಾಕೊಳ್ಳೋ ಆಗಿಲ್ಲ. ಉಪ್ಪು ಮತ್ತೆ ಸೇರಿಸಬೇಕಾದ್ರೆ ಹಾಕೊಳ್ಳೋದು. ಬೇಕಾದ್ರೆ. ಸಾಕು ಅನ್ಸುತ್ತಲ್ಲ? ನೋಡಿ ಮೇಡಮ್, ನೋಡಿ. ಹಾಂ ಸಾಕು ಮೇಡಮ್, ಸಾಕು. ಸರಿ, ಸಾಕು ಮೇಡಮ್, ಸಾಕು. ಅಲ್ಲೇ ಇದೆ ಬೌಲ್, ಬೌಲಿಗೆ ಹಾಕೊಳ್ಳೋಣ. ಓಕೆ. ನೆಕ್ಸ್ಟು ಈ ಮೂಲಂಗಿಯನ್ನು ಸ್ವಲ್ಪ ತುರ್ಕೊಳ್ಬೇಕು ಮೇಡಮ್. ತುರ್ಕೊಳಕ್ಕಿದೆಯಾ? ಇದು ಎಳತ್ತು ಈ ಸೊಪ್ಪಿನ ಮೂಲಂಗಿ ತರಬೇಕು ಮೇಡಮ್, ಚೆನ್ನಾಗಾಗುತ್ತೆ. ಬೇರೆ ಸ್ವಲ್ಪ ಬಲ್ತಿರುತ್ತಲ್ಲ, ಆ ಸೊಪ್ಪು ಕೂಡ ಬೇಕಾಗತ್ತಾ? ಸೊಪ್ಪು ಬೇಡ, ಸೊಪ್ಪು ಬೇಕಾಗಿಲ್ಲ, ಸೊಪ್ಪು ಬೇಡ. ಈ ಮೂಲಂಗಿದು ಯೂಶುವಲಿ ಸೊಪ್ಪನ್ನ ಬಳಕೆ ಮಾಡ್ಕೊಳ್ಳೋದೇ ಇಲ್ಲ. ಇಲ್ಲ, ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ಬೋದು. ಚೆನ್ನಾಗಿರುತ್ತೆ ಮೇಡಮ್, ಚೆನ್ನಾಗಿರುತ್ತೆ. ಒಳ್ಳೇದು ಅದು. ನೀವೇ ಈಗ ಹೇಳಿದ್ರಲ್ಲ ಮೊದಲು, ತುಂಬಾ ಒಳ್ಳೇದು ಮೇಡಮ್. ಚೆನ್ನಾಗಿ ಟೇಸ್ಟ್ ಆಗುತ್ತೆ, ಚಪಾತಿಗೆ, ರೊಟ್ಟಿಗೆ ತುಂಬಾ ಚೆನ್ನಾಗಾಗುತ್ತೆ. ಚಿಕ್ಕ ಚಿಕ್ಕದಾಗಿ ತುಂಡು ಮಾಡ್ಕೊಂಡು ಹಾಕೊಳ್ಳೋದು. ಹೌದು ಹೌದು ಹೌದು. ತುಂಡು ಮಾಡ್ಕೊಂಡು ಎಣ್ಣೆ ಇಟ್ಕೊಂಡು ಅದಕ್ಕೆ ಹಸಿಮೆಣಸು, ಈರುಳ್ಳಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಎಲ್ಲ ಹಾಕಬೇಕು. ಈ ಸೊಪ್ಪು ಹಾಕಬೇಕು, ಸ್ವಲ್ಪ ತೆಂಗಿನ ತುರಿ
ಊಟಕ್ಕೂ ಆಗುತ್ತೆ, ಸಾರೊಟ್ಟಿಗೆ ಬೇಳೆ ಯೂಶಲಿ ಮೂಲಂಗಿಯನ್ನ ಹಾಗೇನೆ ಈಗ ನೀವೀಗ ತುರ್ದು ವಡೆ ಮಾಡ್ತಾ ಇದ್ರಿ, ಬಟ್ ಇದೇ ರೀತಿ ತುರ್ದು ಸ್ಯಾಲಡ್ ಕೂಡ ಮಾಡ್ಕೊಳ್ತಾರೆ. ಹೌದು, ಅದಕ್ಕೂ ಕೂಡ ತುಂಬಾ ಒಳ್ಳೇದು. ಅಂದ್ರೆ ಡೈರೆಕ್ಟ್ ಆಗಿ ಹಸಿಯಾಗಿ ಸೇವಿಸಿದ್ರೆ ತುಂಬಾ ಉತ್ತಮ, ಮೂಲವ್ಯಾಧಿ ಇದ್ದವರಿಗೆ ಹೆಚ್ಚಾಗಿ ಅಂತ ಹೇಳ್ತಾರೆ. ಹೌದು ಮೇಡಮ್, ಹೌದು ಹೌದು. ಇದು ನಾನು ಎಳತ್ತಿರ್ಬೇಕಂತ ತೋರಿಸ್ಲಿಕ್ಕೆ ಸೊಪ್ಪಿಟ್ಟದ್ದು, ಬಲ್ತಿದ್ರೆ ಅಗತ್ಯ ಏನಿಲ್ಲ. ಸಾಕು, ಇಷ್ಟು ಸಾಕು ಮೇಡಮ್. ಇದನ್ನ ಈಗ ನಾನು ಇದಕ್ಕೆ ಸೇರಿಸ್ತೇನೆ, ಕಡಲೆಬೇಳೆ ಒಟ್ಟಿಗೆ ಸೇರಿಸ್ತೇನೆ. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತೇನೆ, ಸಣ್ಣ ಪೀಸ್ ಮಾಡಿದ ಈರುಳ್ಳಿ. ಸ್ವಲ್ಪ ಹಸಿಮೆಣಸು, ಚಿಕ್ಕ ಚಿಕ್ಕ ಪೀಸ್ ಹಸಿಮೆಣಸು, ಸ್ವಲ್ಪ ತೆಂಗಿನ ತುರಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾವು ನೋಡಿ ಹಾಕ್ಕೊಳ್ಬೋದು, ಎಷ್ಟು ಬೇಕಂತ. ಸಾಕು. ಸ್ವಲ್ಪ ಕಟ್ ಮಾಡಿದ್ದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಏನಾಗೋದಿಲ್ಲ, ಅದು ಕೂಡ ಒಳ್ಳೇದೇ ಅಲ್ಲ, ಹೆಲ್ತ್ ಇಶ್ಯೂನಲ್ಲಿ ಒಳ್ಳೇದೇ, ಅದು ಕೂಡ ಏನಾಗೋದಿಲ್ಲ. ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸೊ ಅದನ್ನ ಗಟ್ಟಿಯಾಗಿ ರುಬ್ಕೊಳ್ಬೇಕು, ಯಾಕಂತ ಹೇಳಿದ್ರೆ ಈ ಮೂಲಂಗಿಯ ನೀರ್ ಬಿಟ್ಕೊಳ್ಳುತ್ತೆ. ಹೌದು, ಸ್ವಲ್ಪ ನೀರು ಬರುತ್ತೆ, ಅದಕ್ಕಾಗಿ ಅದನ್ನ ತೀರಾ ಗಟ್ಟಿಯಾಗಿ ರುಬ್ಕೊಳ್ಳೋದು. ಹೌದು. ಸೊ ಇದು ಆಗ್ಲೇ ವಡೆ ತಟ್ಟಿ ಮತ್ತೆ ಡೀಪ್ ಫ್ರೈ? ಹೌದು. ಸೊ ಹಾಗಾದ್ರೆ ಆಯಿಲ್ ಇಟ್ಕೊಂಡ್ಬಿಡ್ಲಾ? ಆಯಿಲ್ ಇಟ್ಕೊಳ್ಳೋಣ ಮೇಡಮ್, ನೋಡಿ ಸರಿ ಆಗುತ್ತೆ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಈಗ ಇದು ಕಲಸಿದ್ದೆಲ್ಲ ಸರಿ ಆಯಿತು. ಈಗ ವಡೆ ತಟ್ಟಿ ಇಟ್ಕೊಳ್ತೇನೆ ಎಣ್ಣೆ ಕಾಯುವರೆಗೂ. ಹೀಗೆ ಉಂಡೆ ಮಾಡಿಕೊಂಡು ಸ್ವಲ್ಪ ಹೀಗೆ ತಟ್ಟಿ ಇಟ್ಕೊಳ್ಬೇಕು. ತಟ್ಟಿ ಎಣ್ಣೆಗೆ ಬಿಟ್ಟರೂ ಆಗುತ್ತೆ, ಡೈರೆಕ್ಟು ಇಟ್ಕೊಂಡ್ರೂ ಆಗುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ಕೂಡ ನೀರು ಹಾಕ್ಕೊಳ್ಳಿಲ್ಲ ಆದರೂ ಕೂಡ ಅದರ ನೀರು ಬಿಟ್ಕೊಂಡ್ಬಿಡುತ್ತೆ. ಹೌದು ಹೌದು, ಅದು ಮೂಲಂಗಿ ನೀರಾಗುತ್ತಲ್ಲ, ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಇದು ಆಗಿದೆ ಅನ್ಸುತ್ತೆ, ಆಗಿದ್ದನ್ನ ತಕ್ಕೊಳ್ಳೋಣ. ಆಗಿದೆ ಆಗಿದೆ. ಸೊ ಡೈರೆಕ್ಟ್ ಸರ್ವ್ ಮಾಡ್ಕೊಳ್ಳೋದಾ? ಹಾಂ, ಸರ್ವ್ ಮಾಡೋಣ ಮೇಡಮ್. ಎಸ್, ಏನಿದು ಮೂಲಂಗಿ ವಡೆ. ವಡೆ. ಸೊ ಮೂಲಂಗಿ ವಡೆ ಮಾಡ್ಕೊಟ್ಟಿದ್ದೀರಿ, ಟೇಸ್ಟ್ ನೋಡೇ ಬಿಡೋಣವಾ? ನೋಡೋಣ ಮೇಡಮ್. ತಗೊಳ್ಳಿ. ನೀವು ತಗೊಳ್ಳಿ ಮೇಡಮ್. ತಗೊಳ್ತೇನೆ, ತಗೊಳ್ಳಿ. ಅದು ಚಟ್ನಿಗೆ ಡಿಪ್ ಮಾಡಿ ತಿಂದಿರಿ ಚೆನ್ನಾಗಿರುತ್ತೆ. ಡಿಪ್ ಮಾಡಿ ತಿನ್ನೋಣ. ಓ ವಾವ್, ಸ್ಮೋಕಿಂಗ್ ಹಾಟ್. ತಗೊಳ್ಳಿ. ಮೂಲಂಗಿ ಆದ ಕಾರಣ ಸಾಫ್ಟ್ ಇದೆ ಅದು ವಡೆ ಪೂರ್ತಿಯಾಗಿ.
ಬಟ್ ಮೂಲಂಗಿ ಹಾಕಿದ್ದು ಕೆಲವರಿಗೆ ಮೂಲಂಗಿ ಇಷ್ಟ ಇರೋದಿಲ್ಲ, ಆಗ ಗೊತ್ತಾಗಲ್ಲ ಇದ್ರಲ್ಲಿ ಮೂಲಂಗಿ ಹಾಕಿದೀವಿ ಸ್ಮೆಲ್ ಗೊತ್ತಾಗಲ್ಲ ಮೇಡಮ್, ಇದರಲ್ಲಿ ಏನಂತ ಗೊತ್ತಾಗ್ಲಿಕ್ಕಿಲ್ಲ. ಕೆಲವರಿಗೆ ಸಾಂಬಾರ್ಗೆ ಹಾಕಿದ್ರೆ ಅದರ ಒಂದು ಸ್ಮೆಲ್, ಒಂದು ಸ್ಮೆಲ್ ಬರುತ್ತೆ ಅಂತ ಹೇಳಿ ಅದನ್ನ ತಗೊಳ್ಳೋದಿಲ್ಲ. ಹೌದು ಹೌದು. ಬಟ್ ಇದ್ರಲ್ಲಿ ಏನೂ ಗೊತ್ತಾಗಲ್ಲ, ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಸೂಪರ್ ಆಗಿರುವಂತ ಮೂಲಂಗಿ ವಡೆ ಮಾಡಿಕೊಟ್ಟಿದ್ದಾರೆ. ಮೂಲಂಗಿ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಹಾಗೇನೆ ಸೇವಿಸ್ಬೋದು ಹಸಿಯಾಗಿ, ಇಲ್ದಿದ್ರೆ ಈ ರೀತಿಯಾಗಿ ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ಮಾಡ್ಕೊಳ್ಬೋದು. ವಡೆ ಮಾಡ್ಕೊಟ್ಟಿದ್ದಾರೆ, ಹೇಗೆ ಮಾಡಿದ್ರು ಮತ್ತೊಮ್ಮೆ ನೋಡ್ಕೊಂಡು. ಮೂಲಂಗಿ ವಡೆ ತಯಾರಿಸುವ ವಿಧಾನ: ಮೊದಲು ನೆನೆಸಿದ ಕಡಲೆಬೇಳೆಗೆ ಸ್ವಲ್ಪ ನೀರನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ತುರಿದ ಮೂಲಂಗಿ, ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ವಡೆ ತಟ್ಟಿಕೊಂಡು ಕಾಯಿಸಿಕೊಳ್ಳಿ. ಈಗ ಸಂಜೆ ಚಹಾಕ್ಕೆ ಬಿಸಿ ಬಿಸಿ ಮೂಲಂಗಿ ವಡೆ ರೆಡಿ. ಎಸ್, ಇವತ್ತಿನ ಈ ಸಂಚಿಕೆಯಲ್ಲಿ ಒಂದಂತೂ ಖಾರ ಪೊಂಗಲ್. ಸೊ ಸಂಕ್ರಾಂತಿ ಆಯ್ತು ಅಷ್ಟೇ, ಬಟ್ ಆ ಖಾರ ಪೊಂಗಲ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಸಿಹಿ ಪೊಂಗಲ್ ಕೂಡ ಅಷ್ಟೇ. ಸೊ ಖಾರ ಪೊಂಗಲ್ ಮಾಡಿಕೊಟ್ರಿ, ಅದ್ರ ಜೊತೆಗೆ ಮೂಲಂಗಿಯ ವಡೆ ಮಾಡೋದನ್ನ ಹೇಳ್ಕೊಟ್ರಿ, ತುಂಬಾ ಚೆನ್ನಾಗಿತ್ತು. 2 ರೆಸಿಪಿ ಕೂಡ ಒಳ್ಳೆ ರುಚಿಕರವಾದಂಥ ಟೇಸ್ಟಿ ರೆಸಿಪಿ ಹೇಳ್ಕೊಡ್ತೀರಾ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ವತಿಯಿಂದ ಕಿರುಕಾಣಿಕೆ ಆ್ಯಂಡ್ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ಪೊಂಗಲ್ ಆಗಿರ್ಬೋದು ಅಥವಾ ಮೂಲಂಗಿಯ ವಡೆ ಆಗಿರ್ಬೋದು, 2 ಆರೋಗ್ಯಕ್ಕೆ ಉತ್ತಮ. ಯಾಕೆಂತ ಹೇಳಿದರೆ ಹೆಸರು ಬೇಳೆ ಆದಷ್ಟು ಸೇವಿಸಬೇಕು, ದೇಹಕ್ಕೆ ತಂಪು ನೀಡುವಂಥದ್ದು. ಅದೇ ರೀತಿ ಮೂಲಂಗಿ ಕೂಡ ಮೂಲವ್ಯಾಧಿ ಇದ್ದವ್ರಿಗಂತೂ ತುಂಬ ಒಳ್ಳೆಯದು, ಇಲ್ದಿದ್ರೆ ಎಲ್ರಿಗೂ ಕೂಡ ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ಒಂದು ತರಕಾರಿ. ಸೊ ಖಂಡಿತವಾಗ್ಲೂ ಈ 2 ಡಿಶನ್ನು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.